ರಾಣಾ ಅರಣ್ಯ ಇಲಾಖೆಯಲ್ಲಿ ಹಂಟಿಂಗ್ ಸ್ಪೆಷಲಿಸ್ಟ್ ಎಂಬ ಬಿರುದನ್ನು ಪಡೆದುಕೊಂಡಿತ್ತು. ಕಾಡುಗಳ್ಳರ ಪಾಲಿಗಂತೂ ಸಿಂಹ ಸ್ವಪ್ನವಾಗಿತ್ತು. ಕರ್ನಾಟಕದಲ್ಲಷ್ಟೇ ಅಲ್ಲ, ಪಕ್ಕದ ತಮಿಳುನಾಡಿನಲ್ಲೂ ಕೂಡ ಫೇಮಸ್ ಆಗಿತ್ತು. ಹುಲಿ ಕಾರ್ಯಾಚರಣೆಗೂ ಕೂಡ ಬಳಕೆಯಾಗ್ತಿತ್ತು. ಆದರೆ ಇಷ್ಟೆಲ್ಲ ಪ್ರಸಿದ್ಧಿ ಪಡೆದಿದ್ದ ಆ ಶ್ವಾನ ಇನ್ನು ನೆನಪು ಮಾತ್ರ. ಬಂಡೀಪುರದ ಹಂಟಿಂಗ್ ಸ್ಪೆಷಲಿಸ್ಟ್ 13 ವರ್ಷ ವಯಸ್ಸಿನ ರಾಣಾ ಅನಾರೋಗ್ಯದಿಂದ ನಿನ್ನೆ ಮೃತಪಟ್ಟಿದೆ. ಈ ರಾಣಾ ಬಂಡೀಪುರದ ಅರಣ್ಯ ಪ್ರದೇಶದಲ್ಲಿ ಕಾಡುಗಳ್ಳರಿಗೆ ಸಿಂಹ ಸ್ವಪ್ನವಾಗಿತ್ತು. ಕಾಡುಗಳ್ಳರ ಜಾಡನ್ನ ಹಿಡಿಯೋದ್ರಲ್ಲಿ ಎತ್ತಿದ ಕೈ. ಕಾಡುಗಳ್ಳರು ಎಷ್ಟೇ ಚಾಲಾಕಿಯಾಗಿದ್ರೂ ಅವರ ಜಾಡನ್ನ ಹಿಡಿದು ಬಿಡ್ತಿದ್ದ. ಇದರಿಂದ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ರಾಣಾ ಮೇಲೆ ವಿಶೇಷ ಅಕ್ಕರೆ. ಇಂತಹ ರಾಣಾ ಕೆಲ ದಿನಗಳ ಹಿಂದೆ ಅನಾರೋಗ್ಯಕ್ಕೀಡಾಗಿದ್ರಿಂದ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿತ್ತು. ಚಿಕಿತ್ಸೆಯ ನಂತರ ಸ್ವಲ್ಪ ಚೇತರಿಕೆ ಕಂಡಿದ್ದ ರಾಣಾ ಮತ್ತೆ ಅನಾರೋಗ್ಯಕ್ಕೀಡಾಯಿತು. ನಿನ್ನೆ ಕೂಡ ಚಿಕಿತ್ಸೆಯನ್ನು ಕೊಟ್ಟಿದ್ರು, ಆದರೆ ಬೆಳಗ್ಗೆ ಮೃತಪಟ್ಟಿದೆ. ರಾಣಾ ಅರಣ್ಯ ಕಳ್ಳರನ್ನ ಹಿಡಿಯೋದು ಮಾತ್ರವಲ್ಲದೆ ಕೂಂಬಿಂಗ್ ಪರಿಣಿತ ಸಹ ಆಗಿತ್ತು. ಅನೇಕ ಹುಲಿ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ರಾಣಾನನ್ನ ಬಳಕೆ ಮಾಡಿಕೊಳ್ಳಲಾಗ್ತಿತ್ತು. ಗುಂಡ್ಲುಪೇಟೆ ತಾಲೂಕಿನ ಚೌಡಹಳ್ಳಿ ಬಳಿ ಹುಲಿ ದಾಳಿ ನಡೆಸಿ ಇಬ್ಬರನ್ನ ಬಲಿ ಪಡೆದಿತ್ತು. ಈ ವೇಳೆ ಹುಲಿ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ರಾಣಾ ಪಾತ್ರ ಮಹತ್ವದ್ದು. ಅಲ್ಲದೆ ಪಕ್ಕದ ತಮಿಳುನಾಡಿನ ಮಧುಮಲೈ ಅರಣ್ಯ ವಲಯದಲ್ಲಿ ಹುಲಿ ದಾಳಿ ನಡೆಸಿ 3 ಮಂದಿಯನ್ನ ಕೊಂದಿತ್ತು. ಇದನ್ನ ಹಿಡಿಯಲು ಸಹ ತಮಿಳುನಾಡಿನ ಅರಣ್ಯ ಇಲಾಖೆ ಸಿಬ್ಬಂದಿ ರಾಣಾನ ನೆರವನ್ನ ಪಡೆದಿದ್ರು. ಬಂಡೀಪುರ ಅರಣ್ಯ ವಲಯದಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ರಾಣಾನ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿ ಭಾರವಾದ ಮನಸ್ಸಿನಿಂದ ರಾಣಾನ ಅಂತಿಮ ದರ್ಶನ ಪಡೆದು ಕಣ್ಣೀರನ್ನ ತುಂಬಿಕೊಂಡ್ರು.